ನೆಕ್ಸ್ಟ್ ಮಾರ್ಚ್ ಕ್ಲೋಸ್ ಆಗ್ತದೆ ಅಂತ. ಹಾಗಾದ್ರೆ ಎಲ್ಲ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಯಾವುದೋ ಒಂದು ಕಂಪ್ನಿ ಕೊಡೋದು ಹಂಗೇನೆ ವಿತೌಟ್ ಟೆಂಡರ್ ಹಂಗೇನೆ ಮಾಡ್ಕೊಡೋದಾ? ಸರ್ ಇಲ್ಲ, ನಾನು ಕಾರ್ಪೊರೇಷನ್ ಅಲ್ಲಿ ಪ್ರತಿನಿಧಿಗಳು ಸೋರ್ಸ್ಗಳನ್ನು ಮಾಡ್ಬೇಕಂತಾನೆ ಹೇಳ್ತಾ ಇದ್ದೆ. ಏನ್ ಮಾಡ್ತಾ ಇದ್ವಿ 1 ವರ್ಷದಿಂದ? ಮತ್ತೆ ಸರ್ ನಾವು ಸ್ವಲ್ಪ ಜನ ಕಳಿಸ್ಬೇಕಾಗಿತ್ತು. ಸರ್ ನಾನು ಚಾರ್ಟ್ ತಗೊಂಡ ತಕ್ಷಣ ರೆಡಿ ಮಾಡಿದೆ ಲಾಸ್ಟ್ ತನಕ ಕೇಳಿ ಸರ್ ಅಂತ ನಾವು ಭೇಟಿ ಸೋರ್ಸ್ ಆರ್ಗ್ಯುಮೆಂಟೇಷನ್ ಇಲ್ಲದೆ ನೀವು 24/7 ಈಗ ಲಾಸ್ಟ್ ಮಿನಿಟ್ಗೆ ಸೋರ್ಸ್ ಆರ್ಗ್ಯುಮೆಂಟೇಷನ್ ಮಾಡಬೇಕು ಅಂತ ನಿಮಗೆ ಎಚ್ಚರ ಆಯಿತು. ಉದ್ದೇಶ ಏನು ಅಂತ ಅರ್ಥ ಆಗಲ್ಲ ನಿಮ್ದೆಲ್ಲ. ನಿಮ್ದೇನು ಉದ್ದೇಶ ಏನು? ಯಾವ್ದೋ ಕಂಪ್ನಿಗೆ ಸಹಾಯ ಮಾಡಬೇಕಾ ಏನು? ಇಲ್ಲ ಸರ್, ದಯವಿಟ್ಟು ಏನ್ ಮಾಡ್ತಾ ಇದ್ದೀರಿ ಮತ್ತೆ? ಈಗಲೇ ರಿಸೈನ್ ಮಾಡ್ತೀನಿ ಸರ್. ಆ ಥರ ನೀವು ಡಿಸೈನ್ ಮಾಡಿ ಹೋಗು, ನೀವು ಬಿಟ್ಬಿಟ್ಟೋಗಪ್ಪ. ನಾನು ನೀನು ಹೋಗಿದ್ರೆ ಇನ್ನೊಬ್ಬರು ಬರ್ತದೆ ನನಗೆ. ನೀನು ಡಿಸೈನ್ ಮಾಡಿ ಹೋಗು, ಹೋಗು, ಪ್ಲೀಸ್ ಗೋ, ಹೋಗು. ಈ ಪ್ರೈವೇಟ್ ಹತ್ರ ಇತ್ತು ಇದ್ರಲ್ಲಿ ತಗೊಂಡಿಲ್ಲ, ಹೋಗಿ ಪ್ಲೀಸ್ ಗೋ, ಪ್ಲೀಸ್ ಗೋ. ನಿಂತಿವ್ರಿಗೆಲ್ಲ 125 ಕೋಟಿ 130 ಕೋಟಿ ಟೆಂಡರ್ ಮಾಡಿದ್ರೆ ಕೊಡಕ್ ಬರಲ್ಲ. ಮತ್ತೆ ಹೋಗ್ರಿ, ಆಯ್ತು, ಪ್ಲೀಸ್ ಗೋ, ಗೆಟ್ ಔಟ್, ಹೋಗ್ರಿ ಆಚೆ. 1000 ಜನ ನೋಡಿದ್ರು ನಿಂತ ಆಫೀಸರ್ಸ್. ನೀನು ಹೇಳಿದ ತಕ್ಷಣ ಕೊಟ್ಬಿಡ್ಬೇಕು. ನೀನೇನು ಸರ್ಕಾರ 1000 ಜನ ಬರ್ತಾರೆ ಹೋಗ್ತಾರೆ. ಬೇರೆ ಚಾರ್ಜ್ ಮಾಡೋಕೆ ಬೇರೆ. ಇವರು ಉದ್ದೇಶಪೂರ್ವಕವಾಗಿ ಸೆಕ್ರೆಟರಿ ಸಾಹೇಬ್ ಉದ್ದೇಶಪೂರ್ವಕವಾಗಿ ಮಾಡೋದು. ಬಟ್ ಅವ್ರ ಹತ್ರ ಸೋರ್ಸ್ಗೆ ಗೊತ್ತವರಿಗೆ ನೆಕ್ಸ್ಟು ಏಪ್ರಿಲ್ಗೆ ಮೇಗೆ ಕ್ಲೋಸ್ ಆಗ್ತದೆ ಅಂತ ಹೇಳಿ ನಿಮ್ಮ ಹತ್ರ ಫೈನಾನ್ಸ್ ಕಳಿಸಿಲ್ಲ, ಏನು ಮಾಡಿಲ್ಲ. ಅವನು ಎಷ್ಟು ಪ್ರಯಾಸ ಮತ್ತೆ ನೋಡ್ರಿ, ಯೋಚನೆ ಮಾಡಿ. ಈಗ 2023 ನವೆಂಬರ್ಗೆ ಡಿಸೆಂಬರ್ಗೆ ಕ್ಯಾಬಿನೆಟ್ಗೆ ನಾನು ಅಪ್ಲೋಡ್ ಕಳಿಸ್ತೀನಿ ಅಂತಾನೆ. ಈಗ ನೆಕ್ಸ್ಟ್ ಅದನ್ನು ಆನ್ಸರ್ ಮಾಡೋದು ಯಾರು? ಮತ್ತೆ ನಾನು ತಾನೇ ಮಿನಿಸ್ಟ್ರು ಮತ್ತೆ ವಿತೌಟ್ ಟೆಂಡರು ಇಷ್ಟಕ್ಕ ಹೇಳ್ಕೊಂಡ್ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳಕ್ಕೊಡ್ರ ಯಾರು? ನೋನೋ ಈಸ್ ಚೀಫ್ ಇಂಜಿನಿಯರ್. ನನಗೆ ಗೊತ್ತು ಸರ್, ಚೀಫ್ ಇಂಜಿನಿಯರ್ ಕಂಟಿನ್ಯೂ ಮಾಡೋದು.